ಇತ್ತೀಚೆಗೆ ಆಂಕರ್ ಅನುಶ್ರೀ ಅವರ ತಂದೆ ನಾನೇ ಅಂತ ಹೇಳಿಕೊಂಡು ಪಾರ್ಶ್ವವಾಯು ಪೀಡಿತ ವ್ಯಕ್ತಿಯೊಬ್ಬರು ಹೇಳಿಕೆಯನ್ನ ನೀಡಿದ್ರು. ಸದ್ಯ ಬೆಂಗಳೂರಿನ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡಿತಾ ಇರುವ ಅನುಶ್ರೀ ತಂದೆ ಎಂದು ಹೇಳಿಕೊಂಡಿರುವ ಸಂಪತ್ ಕೊನೆಗಾಲದಲ್ಲಾದರೂ ನನ್ನ ಇಬ್ಬರು ಮಕ್ಕಳು ನನ್ನನ್ನು ನೋಡಿಕೊಂಡು ಹೋಗ್ಲಿ, ಖರ್ಚು ನೋಡಿಕೊಳ್ಳೋದೇನು ಬೇಡ ಅಂತ ಹೇಳಿದ್ರು. ಇದೀಗ ಸಂಪತ್ ಅವರನ್ನ ಶಿವಲಿಂಗಯ್ಯ ಎಂಬುವರು ನೋಡಿಕೊಳ್ತಿದ್ದಾರೆ. ಶಿವಲಿಂಗಯ್ಯ ಅವರು ಅನುಶ್ರೀ ಜೊತೆ ಮಾತನಾಡಿದ್ದು ಎನ್ನಲಾದಂಥ ಆಡಿಯೋ ಒಂದು ಸದ್ಯ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಅನುಶ್ರೀ ಹಾಗೂ ಶಿವಲಿಂಗಯ್ಯ ಪರಸ್ಪರ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಒಬ್ಬ ವ್ಯಕ್ತಿ ಕಾನೂನಿನ ಪ್ರಕಾರ 8 ವರ್ಷಕ್ಕಿಂತ ಹೆಚ್ಚು ವರ್ಷ ನಾಪತ್ತೆಯಾಗಿದ್ದು ಮತ್ತೆ ಬಂದಲ್ಲಿ ಆ ವ್ಯಕ್ತಿಗೆ ನಮ್ಮ ಮೇಲೆ ಯಾವುದೇ ಅಧಿಕಾರ ಇರೋದಿಲ್ಲ ಅನ್ನೋದನ್ನ ಅನುಶ್ರೀ ಸ್ಪಷ್ಟವಾಗಿ ಆಡಿಯೋದಲ್ಲಿ ತಿಳಿಸಿದ್ದಾರೆ. ಈ ಮೂಲಕ ತಂದೆ ಅಂತ ಹೇಳಿಕೊಂಡಿರುವ ಸಂಪತ್ ಅವರನ್ನ ಯಾವತ್ತೂ ಸ್ವೀಕರಿಸಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತಿಳಿಸಿದ್ದಾರೆ. ಒಬ್ರು ಪರ್ಸನ್ ಯಾರ್ ಪರ್ಸನ್ ಬಗ್ಗೆ ಅದು ಮಾತಾಡಿದ ತಕ್ಷಣ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಸಿಕ್ಕಿಲ್ಲ ಅಂದ ತಕ್ಷಣ ನೀವು ನ್ಯೂಸ್ ಚಾನೆಲ್ಗೆ ಹೋಗಿ ಮಾತಾಡ್ತೀರಾ? ಇಲ್ಲ ಮೇಡಮ್, ಕೊನೆಯದಾಗಿ ಅವರೇ ಹೇಳಿದ್ದು ನಮ್ಗೆ ಹೇಗಾದ್ರೂ ಮಾಡಿ ಮಕ್ಕಳನ್ನ ತೋರಿಸಿ. ಒಂದ್ ಸೆಕೆಂಡ್, ನೀವು ಮಾತಾಡ್ಬೇಕಾದ್ರೆ ನಾ ಏನು ಮಾತಾಡಿಲ್ಲ. ಓಕೆ, ನಿಮಗ್ ಮಾತಾಡಿದ್ಯಾ? ಹಾ, ಆಗಿದೆ ಆಗಿದೆ. ಮಕ್ಳಿದಾರಾ? ಇದಾರೆ. ಹಾ, ಸೊ ಇವಾಗ ನೀವು ನಿಮ್ಗೇನು ಮಕ್ಳಿದಾರೆ, ಸೊ ನನ್ಗೇನು ನಮ್ ತಾಯಿ ಎಲ್ಲ ಇದಾರೆ ಮನೇಲಿ. ಓಕೆನಾ? ನೀವು ನಿಮ್ಗೆ ಒಂದು ಫ್ಯಾಮಿಲಿ ಇರ್ಬೇಕಾರೆ ಇನ್ನೊಂದು ಫ್ಯಾಮಿಲಿ ರೆಪ್ಯುಟೇಷನ್ ನೀವು ತಗೊಂಡೋಗಿ ನಾನು ನ್ಯೂಸ್ ಚಾನೆಲ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋದು ಇದು ಹೆಂಗೆ ನಿಮ್ಗೆ ಸರಿ ಅನ್ಸುತ್ತೆ? ನೀವು ನಮಗ್ ಕಾಂಟ್ಯಾಕ್ಟ್ ಮಾಡಕ್ ಯಾರಾದ್ರೂ ಟ್ರೈ ಮಾಡಿದ್ರೆ 10 ದಾರಿಗಳಿದೆ. ನ್ಯೂಸ್ ಚಾನೆಲ್ಗೆ ಹೋಗಿ ನೀವು ನಮ್ ಬಗ್ಗೆ ಮಾತಾಡಿದಾಗ ನಿಮಗ್ ಗೊತ್ತಿಲ್ವಾ ಅದನ್ನ ಅವ್ರು ನ್ಯೂಸ್ ಮಾಡಿ ಹಾಕ್ತಾರೆ, ಅದನ್ನ ಇಡೀ ದಿನ ನ್ಯೂಸ್ ಅಲ್ಲಿ ಹಾಕ್ತಾರೆ. ನಮ್ಮ ಪರ್ಸನಲ್ ವಿಷಯಗಳನ್ನ ನ್ಯೂಸ್ ಅಲ್ಲಿ ಹೋಗಿ ಮಾತಾಡುವಂತ ಏನಿದೆ ಮೇಡಮ್? ಮೊದಲನೇದಾಗಿ ನಮ್ಗೆ ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿದೀನಿ. ಪೊಲೀಸ್ ಕಂಪ್ಲೇಂಟ್ ಅಲ್ಲಿ ನಾನ್ ಮಾಡ್ಬೇಕಾಗಿರೋದು ಆಕ್ಚುಲಿ, ಯಾಕಂದ್ರೆ ನಾನು ಯಾರಿಗೂ ನನ್ನ ಪರ್ಸನಲ್ ಲೈಫ್ ಬಗ್ಗೆ ತಗೊಂಡೋಗಿ ಟೆಲಿವಿಷನ್ ಅಲ್ಲಿ ಕುತ್ಕೊಂಡು ಮಾತಾಡೋ ಹಕ್ಕಿಲ್ಲ. ಕರ್ಸೋದಕ್ಕೆ ಹೇಳಿದ್ದೆ ಮೇಡಮ್ ಅವರೇನೆ, ನಿಮ್ಮ ತಂದೆಯವರೇನೆ ಹೇಳಿದ್ದು. ಒಂದ್ ಫ್ಯಾಮಿಲಿ ಇದೆ ಅಲ್ವಾ ಸರ್? ನಿಮ್ಗೇನು ಒಂದ್ ಫ್ಯಾಮಿಲಿ, ನಿಮ್ ಫ್ಯಾಮಿಲಿ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ಮೇಡಮ್ ಹೇಳಿದ್ದೆ ಅವರು, ಬರ್ತಾ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕರೆಸಿ ಅವ್ರು ಬಂದು ನೋಡೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಹೇಳ್ತಾರೆ ಅಂತ ನೀವು ಒಂದು ಹೆಣ್ಣಿನ ಗೌರವ ಬಗ್ಗೆ ನೀವು ಯೋಚನೆ ಮಾಡಲ್ವಾ ಸರ್? ನಿಮ್ಗೇನು ಹೆಂಡತಿ, ತಂಗಿ, ಅಕ್ಕ, ಮಕ್ಕಳು ಎಲ್ಲರೂ ಇರ್ತಾರೆ ಅಲ್ವಾ? ನಿಮಗೆ ಗೊತ್ತಿಲ್ವಾ ಸರ್ ನಾವ್ ಏನೇನು ಅನುಭವಿಸಿದೀವಿ ಅಂತ ಹೇಳಿ? ಮತ್ತೊಮ್ಮೆ ನೀವು ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೋತೀರಾ ಅಂತಂದ್ರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನೀವ್ ಯೋಚನೆ ಮಾಡ್ಬೇಕಲ್ವಾ? ನಾನ್ ಹೇಳ್ತಿರೋದು ಇವಾಗ ನಿಮಗೆ ನಮ್ಮ ಬಗ್ಗೆ ಏನ್ ಗೊತ್ತಿದೆ ಸರ್ ಹೋಗಿ ನ್ಯೂಸ್ ಚಾನೆಲ್ ಅಲ್ಲಿ ಕುತ್ಕೊಳ್ಳೋದಕ್ಕೆ? ಅವ್ರು ನಿಮಗೆ ಗೊತ್ತಿರೋದು 8 ತಿಂಗಳಿಂದ, ಅವ್ರು ನಮ್ಮನ್ನ ಬಿಟ್ಟೋಗಿ 22 ವರ್ಷ ಆಯ್ತು. ಲಾ ಪ್ರಕಾರ, ಕಾನೂನ್ ಪ್ರಕಾರ ಒಬ್ಬ ಮನುಷ್ಯ 8 ವರ್ಷದ ಮೇಲೆ ಫ್ಯಾಮಿಲಿ ಇಲ್ಲ ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಯಾವ ಹಕ್ಕುನೂ ಇರೋದಿಲ್ಲ. ಗೊತ್ತಾ ಸರ್ ನಿಮ್ಗಿದು? ಮೇಡಮ್, ನಿಮ್ಗೆ ನಿಮ್ಮ ಫ್ಯಾಮಿಲಿ ವಿಚಾರನೇ ನಮಗ್ ಗೊತ್ತಿಲ್ಲ, ಅರ್ಥ ಆಯ್ತಾ? ನೀವೇನ್ ಮಾಡ್ಬೇಕು ಶಿವಲಿಂಗು ಸರ್, ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ಏನ್ ಮಾಡ್ಬೇಕು, ನೀವು ಬೇರೆ ಫಸ್ಟ್ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಓಕೆನಾ? ಹೋಗಿ ನೀವು ಪೊಲೀಸ್ ಹತ್ರ ಕೇಳಿದ್ರು ನಿಮ್ಗೆ ಹೇಳಿರೋರು. ಓಕೆನಾ? ಕೇಳಾಯ್ತು, ಪೊಲೀಸರ ಹತ್ರನೂ ಕೇಳಾಯ್ತು, ಪೊಲೀಸರ ಹತ್ರನೂ ನಾನು ಕೇಳಾಯ್ತು. ಪೊಲೀಸ್ಗೆ ನಾನ್ ಕೋರ್ಟ್ ಹೋಗಿ ಕೇಸ್ ಹಾಕ್ಬೋದು, ನನಗೆ ಹರಾಸ್ಮೆಂಟ್ ಆಗ್ತಾ ಇದೆ ಈ ತರ ಅಂತ ಹೇಳ್ಬಿಟ್ಟು ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರಿಗೆ ಆಕ್ಚುಲಿ ನಿಮ್ಗೆ ಯಾರಿಗೂ ಹಕ್ಕಿಲ್ಲ ಸರ್ ಮಾತಾಡೋದು. ತಪ್ಪಲ್ವಾ ನೀವು ಹೋಗಿ ನ್ಯೂಸ್ ಚಾನೆಲ್ ಅಲ್ಲಿ ಕೂತ್ಕೊಳ್ಳೋದು? ಒಂದು ವಿಚಾರ ಹೇಳ, ಅವ್ರು ನಿಮ್ ತಂದೆ ಅಂತ ನಾನು ನಂಬಿಲ್ಲ. ನಂಬಿಲ್ಲ. ನಾನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನೋಡಿ, ನಾನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಅವ್ರಿಗೆ ಯಾರಾದ್ರೂ ಸಂಬಂಧಪಟ್ಟವ್ರಿದ್ರೆ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ.